ಬೆಳಗಾವಿಯಲ್ಲಿ ಮೇ 25ರಿಂದ 29ರವರೆಗೆ ನಡೆದ ಎನರ್ಜಿ ರಾಜ್ಯ ಮಟ್ಟದ ಜೂನಿಯರ್ ಮತ್ತು ಸಬ್ ಜೂನಿಯರ್ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನಲ್ಲಿ ತರಬೇತಿ ಪಡೆಯುತ್ತಿರುವ ಅಲಿಸಾ ಸ್ಪೀಡಲ್ ರೇಗು ಇವರು ಬಾಲಕಿಯರ ಸಬ್ ಜೂನಿಯರ್ ವಿಭಾಗದಲ್ಲಿ ಚಿನ್ನ ಹಾಗೂ ಬೆಳ್ಳಿಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ರಾಜ್ಯ ಮಟ್ಟದ ಜೂನಿಯರ್ ಮತ್ತು ಸಬ್ ಜೂನಿಯರ್ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು 6 ಚಿನ್ನ 6 ಬೆಳ್ಳಿ ಹಾಗೂ 11 ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಕೋಚ್ ಲೋಕರಾಜ್ ವಿಟ್ಲ ಅವರು ಮಾತನಾಡಿ, ಬೆಳಗಾವಿಯಲ್ಲಿ ನಡೆದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಅಲಿಸಾ ಸ್ಪೀಡಲ್ ರೇಗು ಅವರು ಚಿನ್ನ ಹಾಗೂ ಬೆಳ್ಳಿಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಿದರು. ಡಾಲ್ಫಿನ್ ಎಕ್ವೆಟಿಕ್ಸ್ ಈಜು ಸಂಸ್ಥೆಯನ್ನು ಪ್ರತಿನಿಧಿಸಿ ನಮ್ಮ ಮಕ್ಕಳು 23 ಪದಕಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 6 ಚಿನ್ನ 6 ಬೆಳ್ಳಿ ಹಾಗೂ 11 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ವಿಶೇಷವಾಗಿ ಅಲಿಸಾ ಸ್ಪೀಡಲ್ ರೇಗೋ ಎನ್ನುವ ಹುಡುಗಿ ಕಳೆದ 2 ಬಾರಿ ಕೂಡ ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ಪಡೆದಿದ್ಲು. ಈ ಬಾರಿ ಕೂಡ ಸಬ್ ಜೂನಿಯರ್ ವಿಭಾಗದಲ್ಲಿ 4 ಚಿನ್ನ 1 ಬೆಳ್ಳಿ ಪಡೆದು ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾಳೆ. ಈ ಒಂದು ಸಾಧನೆಯಲ್ಲಿ ನಮಗೆ ಸಹಕಾರವಿತ್ತಂಥ ಈ ಈಜುಕೊಳದ ಎಲೋಷಿಯಸ್ ಕಾಲೇಜಿನ ವಿದ್ಯಾಸಂಸ್ಥೆಯ ಮ್ಯಾನೇಜ್ಮೆಂಟ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇದೇ ವೇಳೆ ಮಾತನಾಡಿದ ಚಾಂಪಿಯನ್ ಅಲಿಸಾ ಸ್ಪೀಡಲ್ ರೇಗು ಅವರು ತರಬೇತುದಾರರಾದ ಲೋಕರಾಜ್ ವಿಟ್ಲ ಹಾಗೂ ವಿ1 ಅಕ್ವಾ ಸೆಂಟರ್ನವರ ಪ್ರೋತ್ಸಾಹದಿಂದ ಚಾಂಪಿಯನ್ ಆಗಿ ಹೊರಹೊಮ್ಮಲು ಸಾಧ್ಯವಾಗಿದೆ ಎಂದು ಹೇಳಿದರು. This is my third individual championship that I've won in my swimming career. I'm thankful to all who were my backbone to all my achievements. Especially my coaches, Coach Lokraj sir and Yajnesh sir and Team Dolphins. I am also thankful to V1 Aqua Center team and St. Aloysius management. ಇದೇ ವೇಳೆ ಸಂತ ಅಲೋಷಿಯಸ್ ವಿದ್ಯಾಸಂಸ್ಥೆಯ ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟು ಅವರು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ಈಜುಪಟುಗಳನ್ನು ಅಭಿನಂದಿಸಿದರು. 20ರ ಮೇಲೆ ಮೆಡಲ್ಸ್ ಬಂತಂತ ಹೇಳಿದರೆ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬರುವವರು, ಈ ಅಭ್ಯಾಸಕ್ಕೆ ಬರುವವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನಮಗೆ ತಿಳಿಯುತ್ತದೆ. ಇದಕ್ಕೆ ವಿಶೇಷವಾಗಿ ಕಾರಣ ನಮ್ಮ ಕೋಚ್ ಲೋಕರಾಜ್ ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಕ್ಕಳ ಏಳಿಗೆಗೋಸ್ಕರ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅವರೊಂದಿಗೆ ಅವರ ತಂದೆ ತಾಯಿ ನಾನು ಹೇಳಬೇಕು, ಅದನ್ನು ಕೂಡ ನಾನು ನೆನಪಿಟ್ಕೊಳ್ಬೇಕು. ಇಲ್ಲಿ ನಮ್ಮ ಪೂಲ್ ಇನ್ಚಾರ್ಜ್ ಇದ್ದಾರೆ ನವೀನ್, ಮತ್ತು ಅವರೊಂದಿಗೆ ಅವರ ತಂದೆ ತಾಯಿ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ತುಂಬ ಅವರು ತ್ಯಾಗ ಮಾಡಬೇಕಾಗತ್ತೆ. ಎಷ್ಟೋ ಸಮಯ ಅವ್ರ ಮಕ್ಕಳಿಗೋಸ್ಕರ ಇಲ್ಲಿ ಬಂದು ಇಲ್ಲಿ ಅಭ್ಯಾಸದ ಸಮಯ ಅವರನ್ನು ಅಲ್ಲಿ ಸ್ಪರ್ಧೆಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗೋದು ಇದು ಸುಲಭದ ವಿಷಯ ಅಲ್ಲ. ಈ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರುವಂಥ ಸ್ವಿಮ್ಮರ್ಸ್ ಕೂಡ ದಿನ ಅಭ್ಯಾಸಕ್ಕೆ ಬರುವುದು, ದಿನ ಪ್ರಯತ್ನ ಪಡುವುದು, ದಿನ ಅಷ್ಟು ಶಿಸ್ತಿನಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡೋದು ಸುಲಭದ ವಿಷಯ ಅಲ್ಲ. ಆದರೆ ಇದನ್ನೆಲ್ಲ ಸಾಧನೆ ಮಾಡಬೇಕಾದ್ರೆ ಈ ಮಕ್ಕಳು ಅಷ್ಟು ಕಷ್ಟಪಟ್ಟಿದ್ದು ಅವರು ಬೇರೆಯವರಿಗೆ ಒಂದು ಒಳ್ಳೆಯ ಉದಾಹರಣೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಸೈಂಟ್ ತೆರೇಸಾ ಶಾಲೆಯ ದ್ವಿಷಾ ಎನ್ ಶೆಟ್ಟಿ ಅವರು 2 ಬೆಳ್ಳಿ ಹಾಗೂ 2 ಕಂಚು ಮತ್ತು ಶೌರ್ಯ ಎಸ್ ಶೆಟ್ಟಿ ಅವರು ಬಾಲಕರ ವಿಭಾಗದಲ್ಲಿ 2 ಕಂಚಿನ ಪದಕವನ್ನು ಪಡೆದಿದ್ದಾರೆ. ಜೂನಿಯರ್ ವಿಭಾಗದಲ್ಲಿ ಸಂತ ಅಲೋಷಿಯಸ್ ಹೈಸ್ಕೂಲ್ನ ಅಲಿಸ್ಟರ್ ರೇಗೋ 1 ಬೆಳ್ಳಿ, ಸಂತ ಅಲೋಷಿಯಸ್ ಗೋನ್ಸಾಗಾ ಸ್ಕೂಲ್ನ ಇನ್ಫಾಂಟ್ ಕ್ಷೇವಿಯರ್ ಹಾಗೂ ಸಾತ್ವಿಕ್ ನಾಯಕ್ ಸುಚೀರ್ ಇವರು ತಲಾ 1 ಕಂಚು, ಸಂತ ಅಲೋಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯ ಯಶ್ರಾಜ್ 1 ಬೆಳ್ಳಿ, ಉರ್ವ ಸಂತ ಅಲೋಷಿಯಸ್ ಪ್ರಾಥಮಿಕ ಶಾಲೆಯ ನಿಶಾನ್ ಅವರು 2 ಕಂಚು ಹಾಗೂ ಲೇಡಿ ಹಿಲ್ ವಿಕ್ಟೋರಿಯಾ ಕಾಲೇಜಿನ ಧೃತಿ ಫರ್ನಾಂಡಿಸ್ ಅವರು 1 ಬೆಳ್ಳಿ ಹಾಗೂ 3 ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಇವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿ1 ಅಕ್ವಾ ಸೆಂಟರ್ನಲ್ಲಿ ಮುಖ್ಯ ತರಬೇತುದಾರ ಲೋಕರಾಜ್ ವಿಟ್ಲ ಹಾಗೂ ಯಜ್ನೇಶ್ ಬೇಂಗ್ರೆ ಇವರಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಪ್ರಸ್ತುತ ಸ್ಪರ್ಧೆಯಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ಅನ್ನು ಪ್ರತಿನಿಧಿಸಿ ದ್ರೋಣಾಚಾರ್ಯ ಪುರಸ್ಕೃತ ನಿಹಾರ್ ಆಮೀನ್ ಹಾಗೂ ಮಧುಕುಮಾರ್ ಬಿಎಂ ಇವರ ಮಾರ್ಗದರ್ಶನದಲ್ಲಿ ಈಜುಪಟುಗಳು ತರಬೇತಿಯನ್ನ ಪಡೆದಿದ್ದಾರೆ.
ವಿ1 ಅಕ್ವಾ ಸೆಂಟರ್ ಸಂಸ್ಥೆಯ ನವೀನ್ ಹಾಗೂ ರೂಪಪ್ರಭು ಇವರು ಸಹಕಾರವನ್ನ ನೀಡಿದ್ದಾರೆ. ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು.